ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡಬೇಕು ಅಂತ ಹೇಳಿದವನಿಗೆ ಪಾರ್ಲಿಮೆಂಟ್ ಸೀಟ್ ಕೊಟ್ಟಿದ್ದಾರೆ. ಯಾರು ಬಾಂಬ್ ಹಾಕ್ತಾರೋ ಅವರೆಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಮ್ಮ ಬ್ರದರ್ಸ್ ಅಂತ. ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ಗೂ ಅದೇ ಹೇಳಿದ್ದವರು, ಅದೇ ಹೇಳಿದ್ದು. ತಾಲಿಬಾನ್ಗಳ ಸರ್ಕಾರ ಇದು. ಮುಗಿದೋಯ್ತು ಅವ್ರ ಕತೆ. ಇಲ್ಲಿ ಕಾಂಗ್ರೆಸ್ಸಿನ ಕತೆ ಮುಗಿದೋಯ್ತು. ಇಲ್ಲಿ ಪಾಕಿಸ್ತಾನಕ್ಕೆ ಜೈ ಅನ್ನೋರಿಗೆ ಯಾವುದೇ ಕಾರಣಕ್ಕೂ ಮಂಗಳೂರಲ್ಲಿ ಹೆಜ್ಜೆ ಇಡಕ್ಕೆ ಬಿಡಲ್ಲ. ಅದು ಬಿಜೆಪಿಯ ಸಂಕಲ್ಪ. ಭಾರತ್ ಮಾತಾ ಕಿ. ಹಿಂದೂ ವಿರೋಧಿ ಭ್ರಷ್ಟ ಕಾಂಗ್ರೆಸ್ಗೆ, ಹಿಂದೂ ವಿರೋಧಿ ಭ್ರಷ್ಟ ಕಾಂಗ್ರೆಸ್ಗೆ ಭರತ್ ಶೆಟ್ಟಿ ಆಗೆ ಚಲೋ, ಭರತ್ ಶೆಟ್ಟಿ ಆಗೆ ಚಲೋ. ನಾವೆಲ್ಲ ಸಾಥಲ್ಲಿದ್ದೀರಿ. ಅವ್ರ ಪೊಲೀಸ್ ಸ್ಟೇಷನ್ ಒಳಗೆ ಏನು ಮಾಡ್ದಂಗೆ ಅಲ್ಲಿವರೆಗೂ ಅವ್ರನ್ನ ಕರ್ಕೊಂಡೋಗಿ ಹಿಂದೂ ವಿಚಾರಕ್ಕೋಸ್ಕರ, ಹಿಂದೂ ಧರ್ಮ ಉಳಿದ್ರೆ ಈ ದೇಶ ಉಳಿತತೆ, ಹಿಂದೂ ಇಲ್ಲ ಅಂದ್ರೆ ಈ ದೇಶ ಕಷ್ಟ. ಆ ಹಿಂದೂ ವಿಚಾರವನ್ನ ಇಟ್ಕೊಂಡು ಇವತ್ತು ಭರತ್ ಶೆಟ್ಟಿಯವರು ಮಾಡ್ತಾ ಇರುವಂತ ಹೋರಾಟಕ್ಕೆ ನಾನು ಕೂಡ ಬಂದಿದ್ದೀನಿ. ನೆನ್ನೆ ನಾನು ಮೈಸೂರಿಗೆ ಹೋಗಿದ್ದೆ. ಮೂಢ ಹಗರಣದ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ರಾಜ್ಯದ ಮುಖ್ಯಮಂತ್ರಿ ತಿಂದು ತೇಗಿ ನೀರು ಕುಡಿದಿರುವಂತ 100 ಸೈಟ್ಗಳನ್ನ ವಾಪಸ್ ಜನಗಳಿಗೆ ಬರಬೇಕು ಅಂತ ನಾನು ಹೋರಾಟಕ್ಕೋಸ್ಕರ ಹೋಗಿದ್ದೆ. ನಾನು 86,000 ಜನ ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ ಕಳೆದ 10 ವರ್ಷದಿಂದ. ಸೈಟ್ ಬೇಕು 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 ಅಂತ. ಅವ್ರಿಗೆ ಸೈಟ್ ಕೊಡ್ಲಿಲ್ಲ. ಸಿದ್ದರಾಮಯ್ಯನವರು ಯಾರ್ದೋ ಜಮೀನು, ಪಾಪ ದಲಿತರದು, ಆ ಜಮೀನು ತಗೊಂಡು ಇವತ್ತು ಸೈಟ್ಗಳು ಸುರಿಮಳೆ, ಆ ಸೈಟ್ಗಳ ಸುರಿಮಳೆ ತೆಗೆದುಕೊಂಡು ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ಮೈಸೂರು ಜನಕ್ಕೆ ಮೋಸ ಮಾಡಿದ್ದಾರೆ. ನಾನು ಹೋಗಿದ್ದೆ. ಇಲ್ಲ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ನಾವು ಅಲ್ಲಿ ಪ್ರತಿಭಟನೆ ಮಾಡಕ್ ಹೋಗೋವಾಗೆ ಅರೆಸ್ಟ್, ಎಲ್ಲರನ್ನೂ ಅರೆಸ್ಟ್ ಮಾಡ್ಬಿಟ್ರು. ನಾನು ಇಂಥ ಅರೆಸ್ಟ್ನೆಲ್ಲ ಬಹಳ ಜನ ನೋಡಿದ್ದೀನಿ, ಈ ಪೊಲೀಸವರು ಎಲ್ಲ. ನಾನು ಯಾಕಂದ್ರೆ ಎಮರ್ಜೆನ್ಸಿಯಲ್ಲಿ 1975ನೇ ಇಸ್ವಿಯಲ್ಲಿ ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಅವಾಗೆ ಒಂದು 4 ಸರಿ ತಪ್ಪಿಸ್ಕೊಂಡಿದ್ದೆ ನಾನು. ಮೊನ್ನೆನೂ ತಪ್ಪಿಸ್ಕೊಂಡು ಹೋದೆ ಅಲ್ಲಿಗೆ. ಮೈಸೂರಿಗೆ ಹೋಗಿ ಅಲ್ಲಿ ಬಿಜೆಪಿ ಬಾವುಟ ಹಿಡಿದು ಧಿಕ್ಕಾರ 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 ಅಂತ ಕೂಗ್ ಬಂದಿದ್ದೀನಿ. ನೀವಿಷ್ಟೊಂದು ಸಂಖ್ಯೆಯಲ್ಲಿ ಇವತ್ತು ಮಂಗಳೂರಲ್ಲಿ ತಾಯಂದಿರು, ಅಣ್ಣ ತಮ್ಮಂದಿರು ತಾವೆಲ್ಲ ಸೇರಿದ್ದೀರಾ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಹೋರಾಟ ನಡೀತಾ ಇರೋದು ಯಾರ್ದೋ ಪೊಲೀಸರ ವಿರುದ್ಧ ಅಲ್ಲ. ನಾವು ಹೋರಾಟ ಮಾಡ್ತಾ ಇರೋದು ಪೊಲೀಸರ ಹಿಂದೆ ಕಾಣದ ಕೈಗಳು ಪೊಲೀಸರ ಮೇಲೆ ಒತ್ತಡ ಹಾಕಿ ಕೇಸನ್ನ ದಾಖಲೆ ಮಾಡೋ ಮುಖಾಂತರ ಬಿಜೆಪಿ ಕಾರ್ಯಕರ್ತರಿಗೆ, ಬಿಜೆಪಿ MLAಗಳಿಗೆ ಕಿರುಕುಳ ಕೊಡಬೇಕು, ಮಾನಸಿಕವಾಗಿ ಅವರ ಸ್ಥೈರ್ಯವನ್ನು ಕುಂದಿಸಬೇಕು ಅಂತೇಳಿ ನಡೀತಾ ಇರುವಂಥ ಮಂಗಳೂರಿನ ಷಡ್ಯಂತ್ರಕ್ಕೆ ವಿರುದ್ಧವಾದಂಥ ಹೋರಾಟಕ್ಕೆ ನಾವು ಇಲ್ಲಿ ಬಂದಿದ್ದೀರಿ. ಆ ಹೋರಾಟಕ್ಕೆ ನಾವು ಬಂದಿದ್ದೀವಿ. ಇದೊಂದೇ ಕೇಸ್ ಅಲ್ಲ. ಭರತ್ ಶೆಟ್ಟಿ ಅವ್ರ ಮೇಲೆ 2 ಕೇಸ್ ಇರ್ಬೋದು. ಇನ್ನು ಇಲ್ಲಿ ವೇದಿಕೆ ಮೇಲೆ ಇರೋ ಕಾಮತ್ ಮೇಲೇನೂ 1 ಕೇಸ್ ಇದೆ. ಅವರು ಸ್ವಲ್ಪ ವೆಯ್ಟ್ ಜಾಸ್ತಿ, ನಾನೇ ನೋಡ್ಕೊಂತೀನಿ ಕೇಸ್ನೆಲ್ಲ ಅಂತ ಇದ್ದಾರೆ. ಇನ್ನೊಂದು ಕೇಸ್ ಹಾಕ್ತಾರೆ, ಅವ್ರ ಮೇಲೆ ರೆಡಿ ಮಾಡ್ತಾ ಇದ್ದಾರೆ. ಹರೀಶ್ ಪುಂಜಾ ಅವರು, ಅವ್ರ ಮೇಲೇನೂ 2. ಅವ್ರದ್ದು ದೊಡ್ಡ ಗಲಾಟೆ ಆಯಿತು, ನೋಡಿದಿರಲ್ಲ ಪತ್ರಿಕೆಯಲ್ಲಿ, ದೊಡ್ಡ ಗಲಾಟೆ ಆಯಿತು. ಅಂದರೆ ಬಿಜೆಪಿಯ ಶಾಸಕರನ್ನ ಒಂದು ರೀತಿ ಭಯ ಬೀಳಿಸುವಂಥದ್ದು. ಭಯ ಬೀಳಿಸಿ ನಮ್ಮ ಸರ್ಕಾರ ಇದೆ, ನಾವು ಭಯ ಬೀಳಿಸ್ತೀರಿ, ನೀವು ಆಚೆ ಬರಬಾರ್ದು ಅನ್ನೋ ಒಂದು ಕುತಂತ್ರವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಅದರ ಗೊಂಬೆಗಳಾಗಿ, ಗಾಳದ ಗೊಂಬೆಗಳಾಗಿ ಇವತ್ತು ಪೊಲೀಸರು ಅವ್ರ ಪರವಾಗಿ ನಿಂತಿರೋವಂಥದ್ದು ನಾಚಿಗೇಡಿನ ಸಂಗತಿ. ಮಾಡಬಾರ್ದಾಯಿತು ಪೊಲೀಸರು. ಇವತ್ತು ನಮ್ಮ ಭರತ್ ಶೆಟ್ಟಿ ಅವರು ಏನು ಮಾತಾಡಿದ್ರು ಪಾರ್ಲಿಮೆಂಟಲ್ಲಿ, ಹಿಂದೂಗಳಿಗೆ ಅವಹೇಳನ ಮಾಡದಂಥ ರಾಹುಲ್ ಗಾಂಧಿ ಅವ್ರ ಬಗ್ಗೆ. ಒಡೀರಿ ಅಂತ ಅವ್ರೇನು ಹೇಳಿಲ್ಲ, ಬಹುದಾಗಿತ್ತು ಅಂದ್ರು. ಅಂದರೆ ಒಡೀರಿ ಅಂತಲ್ಲ. ಆದರೆ ಇದೇ ಕಾಂಗ್ರೆಸ್ ಅವರು ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡಬೇಕು ಅಂತ ಹೇಳಿದವನಿಗೆ ಪಾರ್ಲಿಮೆಂಟ್ ಸೀಟ್ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡಬೇಕು ಈ ದೇಶದ ಪ್ರಧಾನಿ ಅಂತ ಹೇಳಿದವರಿಗೆ ಪಾರ್ಲಿಮೆಂಟ್ ಸೀಟ್ ಕೊಟ್ಟಿದ್ದಾರೆ. ಜೈ ಪ್ಯಾಲೆಸ್ಟೈನ್ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ OIC,
ಅವನಿಗೆ ಅಲೋ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಜೈಕಾರ ಹಾಕಿದ್ದಾರೆ, ಅವ್ರ ಜೊತೆ ಅಲಯನ್ಸ್ ಇದೆ. ಇದಕ್ಕೆಲ್ಲ ಬೇಡ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಮಂತ್ರಿಗಳೆಲ್ಲ ಬಂದು ಟಿವಿಗಳ ಮುಂದೆ ಹೇಳಿದ್ದೆ, ಅವ್ರು ಹಂಗಲ್ಲ ಹಂಗಲ್ಲ ಹಂಗಲ್ಲ, ಅವರೆಲ್ಲ ಒಳ್ಳೆಯವರು, ಅವರು ಯಾರಿಗೋ ಜೈ ಅಂದ್ರು ಅಂತ. ಅದು ಡಿ ಕೆ ಶಿವಕುಮಾರ್. ಯಾರು ಬಾಂಬ್ ಹಾಕ್ತಾರೋ ಅವರೆಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಮ್ಮ ಬ್ರದರ್ಸ್ ಅಂತ. ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ಗೂ ಅದೇ ಹೇಳಿದ್ದವ್ರು, ಅದೇ ಹೇಳಿದ್ದು ಅವ್ರು. ಅದರಲ್ಲಿ ಸ್ಪೆಷಲಿಸ್ಟ್. ಈಗ ಮೊನ್ನೆ ಸಿಕ್ಕಾಕೊಂಡಿದಾರಲ್ಲ ವಾಲ್ಮೀಕಿ ಹಗರಣ, ಅದರಲ್ಲಿ ಕ್ಲೀನಾಗಿ ಆಚೆ ಬರ್ತಾರಂತೆ ಅವರೆಲ್ಲ. ಅಂದ್ರೆ ಯಾರಿಗೆ ಮೆಸೇಜ್ ಕೊಡ್ತಾವ್ರೆ? ಪೊಲೀಸವ್ರಿಗೆ ಮೆಸೇಜ್, ಏನು ಮಾಡಬೇಡ್ರಿ ಅವ್ರನ್ನ ಅಂತ. ಕಾಂಗ್ರೆಸ್ಸು ಹಿಂದೂ ವಿರೋಧಿತನವನ್ನ ಪದೇ ಪದೇ ತೋರಿಸ್ತಾ ಇದ್ದಾರೆ. ಬೀದರಲ್ಲಿ ಒಬ್ಬ ನಮ್ಮ ಮೊನ್ನೆ ಲೋಕಸಭಾ ಚುನಾವಣೆ ನಡೀತು, ಜಮೀರ್ ಅಹಮದ್ ಮಿನಿಸ್ಟ್ರು, ಅವ್ರು ಬೀದರಲ್ಲಿ ಹೋಗ್ತಾರೆ. ಆ ಬೀದರ್ MP ಗೆದ್ದಿರೋದು ಮುಸಲ್ಮಾನರ ವೋಟ್ನಿಂದ ಅಂತ ಹೇಳ್ತಾರೆ ಪತ್ರಿಕೆಗೆ. ನಾಚಿಕೆ ಆಗಲ್ವಾ ನಿಮ್ ಕಾಂಗ್ರೆಸ್ ಅವ್ರಿಗೆ? ನಾಚಿಕೆ ಆಗಲ್ವಾ? ಇದೇನು ಪ್ರಜಾಪ್ರಭುತ್ವದ ದೇಶನ ಇದು? ಪ್ರಜಾಪ್ರಭುತ್ವ ಅಂದ್ರೆ ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಅಲ್ಪಸಂಖ್ಯಾತ ಮುಸ್ಲಿಮರ ಓಲೈಕೆ ಮಾಡುವಂತ ನಿಮ್ಮ ತುಷ್ಟೀಕರಣ ಇದೆಯಲ್ಲ, ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾ ಇದೆ. ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರುವಂಥದ್ದು. ದೇಶದ್ರೋಹಿಗಳಿಗೆ ಸಿದ್ದರಾಮಯ್ಯನವರು ಬಂದ ಮೇಲೆ ನೋಡಿ, ಕಳೆದ ಬಾರಿನೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು 36ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ಆಯಿತು. ಜನ ಬುದ್ಧಿ ಕಲಿಸಿದ್ರು ಸಿದ್ದರಾಮಯ್ಯನವ್ರಿಗೆ. ಟಿಪ್ಪು ಜಯಂತಿ ಮಾಡಿದ್ರು. ಯಾರು ಕೇಳಿದ್ರು ಟಿಪ್ಪು ಜಯಂತಿ? ಈಗ ಮತ್ತೆ ಸಿದ್ದರಾಮಯ್ಯ ಯಾರಾದ್ರೂ ಜೈ ಶ್ರೀರಾಮ್ ಅಂದ್ರೆ ಅವ್ರ ಬೆನ್ನಿಗೆ ಚಾಕು ಹಾಕುವಂಥದ್ದು. ಭಾರತ್ ಮಾತಾ ಕಿ ಜೈ ಅಂದ್ರೆ ಅವ್ರಿಗೆ ಆವಾಜ್ ಬಿಡೋದು. ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಹನುಮಾನ್ ಚಾಲೀಸ್ ಹಾಕಿದ್ಕೆ ಅವ್ರ ಅಂಗಡಿಗೆ ನುಗ್ಗಿ ಹೊಡೆದಿದ್ದಾರೆ ಅವರು. ಅಂದ್ರೆ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದ ತಕ್ಷಣನೇ ಮುಸಲ್ಮಾನರ ಓಲೈಕೆ ಮಾಡುವಂತ ಒಂದು ಹೀನ ಕೃತ್ಯವನ್ನ ಮಾಡಿ ಬಹುಸಂಖ್ಯಾತರಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕು. ಈ ಕಾಂಗ್ರೆಸ್ ಅವ್ರಿಗೆ ಬಂದ್ಬಿಟ್ಟಿದೆ ಅವಾಗೆ ಕೇಡುಗಾಲ. 2 ಸ್ಕ್ಯಾಂಡಲ್ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ವಾಲ್ಮೀಕಿ ಹಗರಣ, ದಲಿತರ ದುಡ್ಡು. ಯಾರು ದಲಿತರು? ST ಯಾರು ಕಾಡು ಮೇಡುಗಳಲ್ಲಿ ಇರ್ತಾರೋ ಅವ್ರಿಗೆ ಮನೆ ಕಟ್ಕೊಡ್ಬೇಕು ಅಂತ ಸ್ಯಾಂಕ್ಷನ್ ಆಗಿದ್ದ ದುಡ್ಡು, ಅವ್ರ ಮನೆಗೆ ಲೈಟ್ ಕೊಡಬೇಕು ಅಂತ ಸ್ಯಾಂಕ್ಷನ್ ಆಗಿದ್ದು, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಫೀಸ್ ಕೊಡಬೇಕು ಅಂತ ಸ್ಯಾಂಕ್ಷನ್ ಆಗಿದ್ದು, ಅದನ್ನ 187 ಕೋಟಿಯನ್ನ ಪಟಾಪಟ್ ಅಂತ ರಾಹುಲ್ ಗಾಂಧಿ ಹೇಳ್ತಾರಲ್ಲ, ಕಟಾಖಟ್ ಅಂತ 187 ಕೋಟಿನೂ ಟ್ರಾನ್ಸ್ಫರ್. ಆ ಚಿಲ್ಡ್ರನು ಬಿಡ್ಲಿಲ್ಲ, ಕೆಳಗಡೆ ಬಿದ್ದಿರ್ತೈತಲ್ಲ, ಆ ಚಿಲ್ಡ್ರನು ಬಿದ್ದಿಲ್ಲ. ಆ ವೈಟ್ ಸ್ಟೋರ್ಗಳಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಬಿಟ್ಟವ್ರೆ. ಚಿನ್ನದ ಅಂಗಡಿಗಳು ಅವ್ರ ಮನೆಯಲ್ಲಿ ನೋಡ್ಬೇಕೆಲ್ಲ ನಕ್ಲೆಸ್ಗಳು ಹಾಕೊಂಬಿಟ್ಟವ್ರೆ ಕಾಂಗ್ರೆಸ್. ಬಾರ್ಗಳಿಗೆ, ವೈನ್ ಸ್ಟೋರ್ಗಳಿಗೆ, ಪೆಟ್ರೋಲ್ ಬಂಕ್ಗಳಿಗೆ ದುಡ್ಡನ್ನ ಕೊಟ್ಟು ಆ ಪಾಪ ST ಸಮುದಾಯ ಆ ಮನೆ ಕಟ್ಕೊಳೋ ಅಂತ ಒಂದು ಕನಸೇನಿತ್ತು ಅದಕ್ಕೂ ಕೊಲ್ಲ ಹಾಕಿದ್ದಾರೆ. ಇನ್ನೊಂದು ಮೂಢ ಹಗರಣ, ಅದು ಕೂಡ 2 ವಿಧಾನಸಭೆಯಲ್ಲಿ ಚರ್ಚೆ ಆಗೇ ಆಗುತ್ತೆ. ಅವರು ಈಗ ಈ ಸರ್ಕಾರ ಬಹಳ ICUನಲ್ಲಿದ್ದಂಗೆ ಕಾಣಿಸ್ತಾ ಇದೆ. ಉಳಿಯಲ್ಲ, ಬಹಳ ದಿನ ಉಳಿಯಲ್ಲ ಸರ್ಕಾರ. ಇದೊಂದು ರೀತಿ ಈ ಸರ್ಕಾರ ಮಾಡ್ತಾ ಇರೋ ನಡವಳಿಕೆಗಳನ್ನು ನೋಡಿದ್ರೆ ಇಲ್ಲೊಂದು ರೀತಿ ತಾಲಿಬಾನ್ ರೀತಿಯ ಸರ್ಕಾರ ಇದೆ ಅಂತ ಅನಿಸ್ತೈತೆ. ತಾಲಿಬಾನ್ಗಳ ಸರ್ಕಾರ ಇದು, ಪ್ರಜಾಪ್ರಭುತ್ವದ ಸರ್ಕಾರ ಇಲ್ಲ. ರಾಹುಲ್ ಗಾಂಧಿ ಭಾರತ್ ಜೋಡೋ ಮಾಡಿದ್ರು, ಎಲ್ಲಾದ್ರೂ ಜೋಡೋ ಆಗಿದೆಯಾ? ಎಲ್ಲ ಕಡೆ ತೋಡೋ ಆಗೋಯ್ತು. ಎಲ್ಲ ಕಡೆ. ಮಂಗಳೂರಲ್ಲಿ ಸಾಧ್ಯನೇ ಇಲ್ಲ ಬಿಡಿ. ಇಲ್ಲಿ ಅವ್ರಿಗೆ ಅದಕ್ಕೆ ಇದು ಕೇಸ್ ಆಗ್ತಾ ಇರೋದು. ಮಂಗಳೂರಲ್ಲಿ ಯಾಕೆ ಕೇಸ್ ಆಗ್ತಾವ್ರೆ ಅಂದ್ರೆ ಇಲ್ಲಿ ಇನ್ನ ಏನೇ ಮಾಡಿದ್ರು ಇಲ್ಲಿ ಗೆಲ್ಲಲ್ಲ. ಮುಗಿದೋಯ್ತು ಅವ್ರ ಕತೆ. ಇಲ್ಲಿ ಕಾಂಗ್ರೆಸ್ಸಿನ ಕತೆ ಮುಗಿದೋಯ್ತು. ಇಲ್ಲಿ ಕಾಂಗ್ರೆಸ್ಸಿನ ಚಿಗುರು ಹೊಡೆಯಕ್ಕೆ ಬಿಡಲ್ಲ ಇಲ್ಲಿನ ಜನ. ಅಷ್ಟು ದೌರ್ಜನ್ಯ, ಅಷ್ಟು ಹಿಂದೂ ವಿರೋಧಿ ನೀತಿಯನ್ನ ನೀವು ಮಾಡ್ತಾ ಇದ್ದೀರಾ. ಮಂಗಳೂರಿನ ಜನ ಪ್ರಜ್ಞಾವಂತರು, ಬುದ್ಧಿವಂತರಿದ್ದೀರಾ ನೀವು. ಈ ಹಿಂದೂ ವಿರೋಧಿಗಳನ್ನ ಬಗ್ಬಡಿಯುವಂತ ಶಕ್ತಿ ನಮ್ಮ ವೇದಿಕೆ ಮೇಲಿರೋ ಎಲ್ಲ ಶಾಸಕರಿಗಿದೆ, ಅದಕ್ಕಿಂತ ಜಾಸ್ತಿ ನಿಮಗೆಲ್ಲ ಇದೆ ಬಗ್ಬಡಿಯುವಂತ.
ಗೊಡ್ಡು ಬೆದರಿಕೆಗಳು, ಈ ಕೇಸು ಪಾಸು ಗೊಡ್ಡು ಬೆದರಿಕೆಗಳೆಲ್ಲ ಜಗ್ಗಲ್ಲ ಬಿಜೆಪಿಯವರು. ನಾವು ಹೋರಾಟದಿಂದ ಬಂದವರು, ನೀವು ಮಜಾವಾದಿಗಳು ಕಾಂಗ್ರೆಸ್ ಅವರು. ಯಾರೋ ಮಹಾತ್ಮ ಗಾಂಧಿ ಮಾಡಿದಂತ ಹೋರಾಟದ ಆ ಹೆಸರನ್ನ ಗಾಂಧಿ ಅಂತ ತಗೊಂಡು ನೀವು ಹೆಸರಿಟ್ಕೊಂಡು ಈ ದೇಶವನ್ನ ಆಳ್ತಾ ಇದ್ದೀರಾ ನೀವು. ನಾವು ಹೋರಾಟದಿಂದ ಬಂದಿದ್ದೀರಿ. ಎಮರ್ಜೆನ್ಸಿ ಇರ್ಬೋದು, ಹಿಂದುತ್ವದ ವಿಚಾರ ಇರ್ಬೋದು, ಪಾಕಿಸ್ತಾನದ ವಿಚಾರ ಇರ್ಬೋದು, ಚೈನಾ ವಿಚಾರವಾಗಿರ್ಬೋದು, ನಾವು ಹೋರಾಟದ ಮುಖಾಂತರ ನಾವು ಬಂದಿರೋಂಥವ್ರು ಬಿಜೆಪಿಯವರು. ಡಿಪಾಸಿಟ್ ಹೋದಾಗ ಮಂಗಳೂರಲ್ಲಿ 2000 ವೋಟ್ ಬಂದಾಗೂ ನಾವು ನಿಂತಿದ್ದೀರಿ. ಇವತ್ತು ಕಾಂಗ್ರೆಸ್ಗೆ 2000 ವೋಟ್ ಕಳಿಸಿರೋದು ನಾವು ಇಲ್ಲೇ ಇದ್ದೀರಿ, ಮುಂದೇನು ಇದ್ದೇ ಇರ್ತೀರಿ. ನಾವು ಇಲ್ಲಿ ಹೋರಾಟದಿಂದ ಬಂದಿರೋ ಪಾರ್ಟಿ ನಮ್ದು, ಮಜಾ ಮಾಡ್ಕೊಂಡು ಬಂದಿರೋ ಪಾರ್ಟಿ ಅಲ್ಲ. ಯಾರ್ದೋ ಹೆಸರು ಹೇಳಿ ಬಂದಿಲ್ಲ ನಾವು, ಯಾರೋ ವಂಶದ ಹೆಸರು ಹೇಳಿ ಬಂದಿಲ್ಲ ನಾವು. ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇಟಲಿ ಅವರ ಹೆಸರಲ್ಲಿ ನಾವು ಗೆದ್ದಿಲ್ಲ. ನಾವು ಗೆದ್ದಿರೋದು ಹಿಂದೂ ವಿಚಾರದ ಬಗ್ಗೆ. ಭಾರತ ಮಾತಾ ಕಿ ಜೈ ಅಂತೀರಿ, ಭಾರತ್ ಮಾತಾ ಕಿ ಜೈ ಅಂತೀರಿ. ಇಲ್ಲಿ ಪಾಕಿಸ್ತಾನಕ್ಕೆ ಜೈ ಅನ್ನೋರಿಗೆ ಯಾವುದೇ ಕಾರಣಕ್ಕೂ ಮಂಗಳೂರಲ್ಲಿ ಹೆಜ್ಜೆ ಇಡಕ್ಕೆ ಬಿಡಲ್ಲ. ಅದು ಬಿಜೆಪಿಯ ಸಂಕಲ್ಪ, ಅದು ಹಿಂದೂಗಳ ಸಂಕಲ್ಪ. ಈ ಹೋರಾಟಕ್ಕೆ ನಾವು ನಿಲ್ಲೋಣ. ಇಂಥ 100 ಕೇಸ್ ಹಾಕಿ ನೀವು ಪೊಲೀಸವ್ರ ಮೇಲೆ ಎಷ್ಟು ದೌರ್ಜನ್ಯ, ಅವ್ರ ಮೇಲೂ ದೌರ್ಜನ್ಯ ಮಾಡ್ತಾ ಇದ್ದೀರಾ. ಪೊಲೀಸವ್ರನ್ನ ಟ್ರಾನ್ಸ್ಫರ್ ಮಾಡ್ತೀರಿ, ಹಾಕಿ ಕೇಸು ಅಂತೇಳಿ. ಇವತ್ತು ಭರಶೆಟ್ಟಿ ಅವ್ರ ಮೇಲೆ ಕೇಸ್ ಹಾಕಿದ್ದೀರ. ನಾವೆಲ್ಲ ಏನ್ ಹೇಳಿದ್ರಿ, ನಿಮ್ ಜೊತೆ ಇದ್ದೀರಿ, ನಾವು ಮುಂದೆ ಹೋಗಿ ಅಂತ. ಈ ರೀತಿ ಎಲ್ಲ ನಮ್ಮ ಶಾಸಕರಿಗೂ, ಈ ವೇದಿಕೆ ಮೇಲಿರೋ ಎಲ್ಲ ಶಾಸಕರಿಗೂ ನಾವು ಬಿಜೆಪಿ, ಕರ್ನಾಟಕ ಬಿಜೆಪಿ ಭರವಸೆ ಕೊಡ್ತಾ ಇದ್ದೀರಿ, ನಿಮ್ ಜೊತೆ ನಾವು ಇರ್ತೀರಿ. ಕ್ಷಣಕ್ಕೆ ನೀವು ಫೋನ್ ಮಾಡಿದ 24 ಗಂಟೆಯಲ್ಲಿ ನಾನು ಬಂದಿದ್ದೀನಿ ಇಲ್ಲಿ. ಫೋನ್ ಮಾಡಿದಂತ 24 ಗಂಟೆ ನಾವು ನಿಮ್ ಜೊತೆ ಇದ್ದೀರಿ. ವಿರೋಧ ಪಕ್ಷದ ನಾಯಕನಾಗಿ ನಿಮ್ ಜೊತೆ ನಿಲ್ತೀನಿ ನಾನು. ಬಿಜೆಪಿ ನಿಲ್ಲುತ್ತೆ, ಯಾರು ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಈ ಪೊಲೀಸರ ಒಂದು ಬೆದರಿಕೆಗೆ ಬಗ್ಗುವಂತ ಒಂದು ಸ್ಥಿತಿಯಲ್ಲಿ ಇವತ್ತು ಬಿಜೆಪಿ ಇಲ್ಲ. ದೇಶವನ್ನ ಆಳ್ತಾ ಇರುವಂತ ಪಾರ್ಟಿ ಬಿಜೆಪಿ, ದೇಶವನ್ನ ಆಳ್ತಾ ಇರೋ ಪಾರ್ಟಿ ಬಿಜೆಪಿ. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಒಂದೇ ಸ್ಟೇಟ್ ಅಲ್ಲ, 16 ಸ್ಟೇಟ್ಗಳಲ್ಲಿ ಬಿಜೆಪಿ ಆಡಳಿತ ಇದೆ. 16 ಸ್ಟೇಟ್ಗಳಲ್ಲಿ ಬಿಜೆಪಿ ಆಡಳಿತ ಇದೆ. ನಮ್ದೇ ರಾಜ್ಯಪಾಲರು, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಪಾರ್ಟಿ ನಮ್ದು. ಇದನ್ನ ಎಚ್ಚರಿಕೆಯನ್ನ ಈ ಕಾಂಗ್ರೆಸ್ ಅವರು ತೆಗೆದುಕೊಳ್ಬೇಕಾಗ್ತೈತೆ. ಯಾರೋ ಬಂದಿದ್ದೀರಿ ಕೇಸ್ ಹಾಕ್ಬಿಟ್ರೆ ಏನೋ ಭಯ ಬಿದ್ದು ಓಡೋಗ್ಬಿಡ್ತಾರೆ ಅಂತ. ಏನು ಹೋಗಕ್ಕೆ ನಾವು ಬೇರೆ ಜನನ ನಾವು? ಅವೆಲ್ಲ ಪಾಕಿಸ್ತಾನದವ್ರಿಗೆ ಹೇಳಿ ಓಡೋಗ್ಬಿಡ್ತಾರೆ ಬೇಕಾದ್ರೆ. ನಾವು ಭಾರತೀಯರು, ನಾವು ಓಡೋಗೋ ಜನ ಅಲ್ಲ. ನಮ್ಮಲ್ಲಿ ಮೈಯಲ್ಲಿ ಹರಿತಾ ಇರೋದು ಹಿಂದೂ ರಕ್ತ. ನಮ್ಮ ಮೈಯಲ್ಲಿ ಹರಿತಾ ಇರೋದು ಹಿಂದೂ ರಕ್ತ, ಭಾರತ ಮಾತೆಯ ರಕ್ತ ನಮ್ಮಲ್ಲಿ. ಇಂಥ ಗೊಡ್ಡು ಬೆದರಿಕೆಗೆ ಎದರಲ್ಲ ಅನ್ನೋ ಮಾತನ್ನ, ಈ ಸಂದೇಶವನ್ನ ನಾವು ಕಾಂಗ್ರೆಸ್ಗೆ ಕೊಡಬೇಕು. ನಾವು ಹೋರಾಟಕ್ಕೆ ಸಿದ್ಧ ಇದ್ದೀರಿ. ಇಂಥ 100 ಕೇಸ್ ಹಾಕಿ ನೀವು, ನಾವು ಹೋರಾಟಕ್ಕೆ ನಾವು ಸಿದ್ಧ ಇದ್ದೀರಿ. ನಿಮ್ಮ ಈ ಸರ್ಕಾರ ಇದೇ ರೀತಿ ನಡವಳಿಕೆ ಮಾಡ್ತಾ ಇದ್ರೆ, ಹಿಂದೂಗಳನ್ನ ಇದೇ ರೀತಿ ಕಡೆಗಣಿಸ್ತಾ ಇದ್ರೆ, ನಿಮ್ಗೆ ರಾಜ್ಯದ ಜನ, ಇವತ್ತು ಮಂಗಳೂರಲ್ಲೇ ಆಗಿದೆಯಲ್ಲ ನಿಮ್ಮ ಸ್ಥಿತಿ, ಕರ್ನಾಟಕದಲ್ಲೆಲ್ಲ ಹಂಗೆ ಆಗೋಗ್ತೈತೆ. ನಿಮ್ಮ ಡಿಪಾಸಿಟ್ ಬರಲ್ಲ ನಿಮ್ಗೆ. ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ನಿಮ್ಗೆ ಡಿಪಾಸಿಟ್ ಬರಲ್ಲ. ಆ ಸ್ಥಿತಿ ಇವತ್ತು ಚುನಾವಣೆ ನಡೆದ್ರು ಕೂಡ ನೀವು ಮಾಡಿರೋ ಕರ್ಮಕಾಂಡಕ್ಕೆ, ನೀವು ಮಾಡಿರೋಂಥ ಹಿಂದೂಗಳಿಗೆ ದೌರ್ಜನ್ಯ ಮಾಡಿರೋಂಥದ್ಕೆ ಇವತ್ತೇ ಚುನಾವಣೆ ಮಾಡಿದ್ರು ನಿಮ್ಗೆ ಡಿಪಾಸಿಟ್ ಬರಲ್ಲ. ಆ ಪರಿಸ್ಥಿತಿ ಇದೆ ಇವತ್ತು. ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಅವ್ರಿಗೆ. ನಿಮ್ಮ ಈ ಡೊಂಬರಾಟ ಎಲ್ಲ ನಡೆಯಲ್ಲ, ಮುಗೀತು. ಇನ್ನ ಜನ ನೋಡಿದ್ರು ನೀವೇನೋ ಫ್ರೀ ಫ್ರೀ ಫ್ರೀ, ಕಾಕಾ ಪಾಟೀಲ್ ಫ್ರೀ, ಮಾದೇವಪ್ಪ ಫ್ರೀ, ತಗೊಳಮ್ಮ 2000 ಅಂದ್ರು. ಎಲ್ಲಿ? ವೈನ್ ಸ್ಟೋರ್ ರೇಟ್ ಮೇಲೆ ಹೊರಟೋಯ್ತು, ವೈನ್ ರೇಟು. ಬೀರು ಮೇಲೆ ಹೋಯ್ತು, ವಿಸ್ಕಿ, ಪೆಟ್ರೋಲ್ ಆಕಾಶಕ್ಕೆ ಹೊರಟೋಯ್ತು. ಹಾಲು ಸಿಕ್ಕದೇ ಇಲ್ಲ, ಮಕ್ಕಳಿಗೆ ಸಿಕ್ಕಲ್ಲ. ಸ್ಟ್ಯಾಂಪ್ ಪೇಪರ್ ರೈತರು ಸಾಲ ತಗೊಳದೆ ಬಿಟ್ಟು ಬಿಡ್ಬೇಕು, ಅಷ್ಟು ರೇಟ್. ನಾವಿದ್ದಾಗ 10 ರೂಪಾಯಿ ಸ್ಟ್ಯಾಂಪ್ ಪೇಪರ್. ಈ ಮನೆ ಆಳು ಕಾಂಗ್ರೆಸ್ ಅವ್ರು ಬಂದ್ಮೇಲೆ 120 ರೂಪಾಯಿ ಸ್ಟ್ಯಾಂಪ್ ಪೇಪರ್. ಲೋನ್ ತಗೊಳಕ್ಕೆ 500. ಸಿದ್ದರಾಮಯ್ಯನವ್ರು ಹೇಳಿದ್ರು
ನಾವು ಕೇಂದ್ರ ಸರ್ಕಾರ ₹1 ಪೆಟ್ರೋಲ್ ಚಾರ್ಜ್ ಜಾಸ್ತಿ ಮಾಡಿದಾಗ ಏನೋ ಸ್ಕೂಟ್ರನ್ನೆಲ್ಲ ಹೆಣ ಎತ್ಕೊಂಡೋಗಿ ಹೇಳಿದ್ರು. ಅವ್ರು ಹೇಳಿರೋ ವಿಡಿಯೋ ಐತೆ, ಹೇಳಿದ್ರು, ರೀ BJP ಅವರಿಗೆ ಮಾನ ಮರ್ಯಾದೆ ಇದೆಯನ್ರಿ ಅಂದ್ರು. ನಾನು ಇವಾಗ ಕೇಳ್ತೀನಿ, ₹3 ಏರಿಸ್ತಿದ್ರಲ್ಲ, ನಿಮ್ಗೆ ಮಾನ ಮರ್ಯಾದೆ ಇದೆಯನ್ರಿ ಸಿದ್ದರಾಮಯ್ಯನವ್ರೆ? ಮಾನ ಮರ್ಯಾದೆ ಇದೆಯಾ? ಇಷ್ಟಾದ್ರೂ ಕೂಡ ಈ ಸರ್ಕಾರ ಪಾಪರಾಗಿದೆ, ಏನು ಉಳಿದಿಲ್ಲ. ಅದಕ್ಕೆ ದಲಿತರಣ ಎಲ್ಲ ಹೋಗ್ಬಿಡ್ತು, ಏನೇನಿತ್ತೋ ಎಲ್ಲ ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ. ಈಗ ಉಳಿದಿರೋದು ಒಂದೇ ಒಂದು ದಲಿತರಣ, ಅದನ್ನು 25,000 ಕೋಟಿ ಅದನ್ನು ಲೂಟಿ ಹೊಡಿತಾ ಇದ್ದಾರೆ. ಈಗ 187 ಕೋಟಿ ಎಸ್ಟಿಗಳ ಹಣ ಲೂಟಿ ಹೊಡೆದಿದ್ದಾರೆ. ಲೂಟಿ ಕೋರ ಪಾರ್ಟಿ ಇದು, ಇದನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಇವತ್ತು ನಾವೆಲ್ಲರೂ ಕೂಡ ನಮ್ಮ ಭರತ್ ಶೆಟ್ಟಿ ಅವರ ಜೊತೆ ನಾವೆಲ್ಲ ಇದ್ದೀರಿ ಅನ್ನೋ ಮಾತನ್ನ ಹೇಳಕ್ಕೋಸ್ಕರ ನಾನು ಇವತ್ತು ಈ ಸಭೆಗೆ ಬಂದಿದ್ದೀನಿ. ನಾನು ಆಗ್ಲೇ ಹೇಳ್ದಲ್ಲ, ಭರತ್ ಶೆಟ್ಟಿ ಹಾಗೆ ಚಲೋ, ಭರತ್ ಶೆಟ್ಟಿ ತುಮಾರ ಸಾಥ್ ಹೈ. ಈ ಘೋಷಣೆಯನ್ನ ನಾನು ಕೂಡ ನಿಮ್ಮ ಜೊತೆ ಮಾಡಿದ್ದೀನಿ. ನೀವೇನ್ ಮಾಡಿದ್ರೆ ಅದನ್ನೇ ಮಾಡಿದ್ದೀನಿ ನಾನು. ಆ ದೃಷ್ಟಿಯಿಂದ ನಮ್ಮ ಕಾರ್ಯಕರ್ತರು ಯಾರು ಭಯ ಬೀಳೋ ಅವಶ್ಯಕತೆ ಇಲ್ಲ. ಈ ಕಾಂಗ್ರೆಸ್ಸಿನ ಗೊಡ್ಡು ಬೆದರಿಕೆಗಳಿಗೆ ಬೆದರಲ್ಲ. ಎಲ್ಲೇ ಇಡೀ ರಾಜ್ಯದಲ್ಲಿ ಈ ತರ ನಮ್ಮ ಕಾರ್ಯಕರ್ತರಿಗೆ ಏನಾದರೂ ನೋವಾದಾಗ ನಾವು ಆ ಸ್ಥಳದಲ್ಲಿ ನಿಂತು ನಿಮ್ಮ ಪರವಾಗಿ ನಿಂತಿರ್ತೀರಿ, ನಿಮ್ಮ ಜೊತೆಯಾಗಿ ನಿಂತಿರ್ತೀರಿ ಅನ್ನೋ ಒಂದು ಸ್ಪಷ್ಟ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಈ ಮಳೆ ಇದೆಲ್ಲ ಸಂದರ್ಭದಲ್ಲೂ ಕೂಡ ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ನಮ್ಮ BJPಗೆ ಭರತ್ ಶೆಟ್ಟಿ ಅವರಿಗೆ ಬೆಂಬಲ ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ BJP ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ. ಭ್ರಷ್ಟ ಕಾಂಗ್ರೆಸ್ಸಿಗೆ, ಭ್ರಷ್ಟ ಕಾಂಗ್ರೆಸ್ಸಿಗೆ, ಓಲೈಕೆ ರಾಜಕಾರಣಕ್ಕೆ, ಓಲೈಕೆ ರಾಜಕಾರಣಕ್ಕೆ ಧನ್ಯವಾದಗಳು. ಧನ್ಯವಾದಗಳು ನಮ್ಮೆಲ್ಲರ ನಾಯಕರಾದಂತಹ ಆರ್ ಅಶೋಕ್ ಅವರಿಗೆ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.